ನಾದಸ್ವರ ಮ್ಯೂಸಿಕ್ನ ಸಂಚಾಲಕಿ ಸುಜಾತಾ ಸುವರ್ಣ ಅವರ ನೇತೃತ್ವದಲ್ಲಿ ನಡೆದ ಆಟಿದ ತಮ್ಮನದ ಗಮ್ಮತ್ ಎಂಬ ಕಾರ್ಯಕ್ರಮವು ಬೋಳೂರಿನ ಜಾರಂದಾಯ ದೈವಸ್ಥಾನದ ಬಳಿಯ ಸಾಯಿ ನಮನ್ನಲ್ಲಿ ನಡೆಯಿತು. ಅತಿಥಿಗಳು ದೀಪ ಬೆಳಗಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ದೇವಕಿ ನಾಯ್ಕ ಹಾಡು ಹಾಡುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದರು. ಈ ಸಂದರ್ಭದಲ್ಲಿ ಅತಿಥಿಗಳನ್ನು ಶಾಲು ಹೊದಿಸಿ ವೀಳ್ಯದೆಲೆ ಮತ್ತು ಅಡಕೆಗಳನ್ನು ಕೊಟ್ಟು ಸ್ವಾಗತಿಸಲಾಯಿತು. ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಕಲಾವಿದರಾದ ದೇವಿ ಕಿರಣ್ ಅವರು ಮಾತನಾಡಿ ಕಾರ್ಯಕ್ರಮದ ಆಯೋಜನೆಯ ಬಗ್ಗೆ ಶುಭ ನುಡಿಗಳನ್ನಾಡಿದ್ರು. ತುಳುನಾಡದ ಬಗ್ಗೆ ಒಂದು ನೆನಪು ಪುಟ್ಟವನಂಚಿನ ಎಡ್ಡ ಕಾರ್ಯಕ್ರಮ ನಮ್ಮ ತುಳುನಾಡು ದಾದು ದಾದ ಆತನ ಪಂಡ ತುಂಬುದಲ್ಲಿ ಗೊತ್ತುಂಟು. ನಾನು ಇದ್ದದ ಜನಕ್ಕೆ ಕೆಲವರಿಗೆ ಗೊತ್ತುಜ್ಜಿ ಅವರಿಗೆ ನೆನಪು ಮಲ್ಪುನ ಅಂಚಿನ ಒಂದು ಎಡ್ಡ ಕಾರ್ಯಕ್ರಮ ಮಲ್ತೊಂದುಲ್ಲೇರು ನಮ್ಮ ನಾದಸ್ವರ ಹರಿಕಲಿಗೆ ಎನ್ನ ಪರವಾದ ಸ್ವಲ್ಪ ಸಣ್ಣ ಒಂದಿಲ್ಲ ಅಂಚೆನೆ ನಮ್ಮ ತುಳುನಾಡು ಆಟಿದ ಟೈಮ್ ದಾದ ಬಂಗ ಎತ್ತಂಡ ಅವು ನಮ್ಮದ ಹಿರಿಯಕ್ಲೆ ಗೊತ್ತುಂಟು. ಬಂಗದ ಟೈಮ್ ಆ ಟೈಮು ದಾಲ ತಿನಿಯರೆತ್ತಿಜಿ ಉಣಿಯರೆತ್ತಿಜಿ ಬಾರಿ ಬಂಗೋಡು ಆಟಿ ಮಾಡ್ತದು. ಆ ಟೈಮ್ ಇಲ್ಲದಲೆ ಕೊಲ್ದು ಉಪ್ಪು ಮುಂಚೆ ಉಪ್ಪಡ ಅತ್ತ ದಿಕ್ಕೆಂಡು ಕಾಯ್ಪಾಡ ಕೆರೆಂಗ ಆದಪ್ಪು ಬಟಾಟ ಆದಪ್ಪು ಅಂಚಿನ ಟೈಮ್ ಹಂಚಿ ತಿಂದದು ಬದಕದಿನ ಜೋಕುಲಿದ್ದ ಮಸ್ತ್ ಮಲ್ಲಾಕಲಾದ ಮಸ್ತ್ ಬುಧರ್ ಕಾಣದ ಈ ತುಳುನಾಡು ಎಡೆಟ್ಟ ಸ್ಥಾನದ ಉಳ್ಳೇರು ಅವು ನಮಕ್ ಬಾರಿ ಹೆಮ್ಮೆ ಆಯ್ನ ವಿಷಯ. ನಂತರ ಕಲಾವಿದರಾದ ತಮ್ಮ ಲಕ್ಷ್ಮಣ ಅವರು ಮಾತನಾಡಿ ಬಹಳ ಅರ್ಥಪೂರ್ಣವಾದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವುದು ಬಹಳ ಸಂತಸ ತಂದಿದೆ. ಈ ರೀತಿಯ ಕಾರ್ಯಕ್ರಮ ಇನ್ನಷ್ಟು ನಡೆಯಲಿ ಎಂದು ಹೇಳಿ ತಮ್ಮ ಅನುಭವದ ಮಾತನ್ನು ಹಂಚಿಕೊಂಡರು. ಅವು ನಮ್ಮ ಹಿರಿಯರಿಗೆ ಬದಲಿಸೋದು ತುಲೆ ಅಪಗಮೆ ಆಗಲಿಗೆ ಜ್ಞಾನ ಹುಟ್ಟರೆಗೋಸ್ಕರ ನಮ್ಮ ಹಿರಿಯರು ನಿಕುಲ್ ಮಾತ್ರ ಬಂಪಿನ ಆ ಒಂಜಿ ಸಿಂಪ್ಟಮ್ ಕೆಲವು ಮಾತ ವಿಷಯ ತುಲೆ ಅವು ವೈಜ್ಞಾನಿಕವಾದ ಉಂಟು ಬಕ್ಕ ನಮ್ಮ ಪ್ರಕೃತಿಗೆ ಅನುಗುಣವಾದ ಉಂಡು. ಅವು ಪೂರ ನಮ್ಮ ಅಮಾವಾಸ್ಯ ಮೀಪಿನ ತುದೇಟ್ ಮೀಪಿನೆಗ್ ನಮ್ಮ ಬಾತ್ರೂಮ್ ಹುಡುಗ ತುದೇಕ್ ಮೀಪಿನೆಗ್ ಅಮಾವಾಸ್ಯಗೆ ಮೀ ಅರೆ ಪೋಪಿನ ಒಂಜಿ ಸಂಭ್ರಮ ಬೇತೆ ಅಂಚನೆ ಹಿರಿಯ ಕಿಲ್ಲಗೆ ಬಲಸುನ ಬೇತೆ ಐಟಲ ಒಂಜಿ ಉಂಡು ಆಟಿದ ತಿಂಗೊಳ್ಡು ನಂಗೆ ದಾಲಾ ಸುತ್ತು ತಿನ್ನರು ತಿಕ್ಕುಜಿ ನಮ್ಮ ಬಾಕಿ ತಿಂಗೊಳ್ಡು ಬೆನ್ಪ ಬೇಸಾಯ ಮಲ್ಪ ಅಪಗದ ಕಾಲದ ವಿಷಯ ಪಂಪಿನಿ ದಾಲ ಇಂಚ ಬಿಸ್ನೆಸ್ ಎತ್ತು ಪ್ರಕೃತಿ ಇಂಚಿನ ಮಾತ ತೋಟ ಕೃಷಿ ಮಾತ ಮಲ್ತೊಂದು ಪುನಗ ಕೀರಿ ಕಿಟ್ಟದ ಬರ್ಸ ಬಂದಾಗ ಒಳ್ಳ ಇಜ್ಜಂದೆ ನಮ್ಮ ಇಡೀ ವರ್ಷಡು ಅಕುಲು ಗುಲೆ ಸಲೆ ಮಲ್ದಿನ ಖಾಲಿ ಆದ ತೊಜಂಕ್ ಪತ್ರಡೆ ಅಂಚಿನ ಮಾತ ತಿಂದದು ಆಚರಣೆ ಮಲ್ಪನ ತಿಂಗಳು ಆಂಡ ಐಟು ಒಂಜಿ ದಿನ ಕೋರಿ ಮೀನಿಲ್ದ ಒಣಸು ಐಕೆ ಹಿರಿಯರಿಗೆ ಬಲಸುದು. ವಿ4 ನ್ಯೂಸ್ನ ಆಡಳಿತ ನಿರ್ದೇಶಕರಾದ ಲಕ್ಷ್ಮಣ್ ಕುಂದರ್ ಅವರು ಮಾತನಾಡಿ ಆಟಿ ತಿಂಗಳಲ್ಲಿ ಯಾವ ರೀತಿಯಲ್ಲಿ ದಿನಗಳನ್ನು ಎದುರಿಸುತ್ತಿದ್ದೆವು ಎಂಬ ಬಗ್ಗೆ ತಮ್ಮ ಅನುಭವದ ಮಾತುಗಳನ್ನಾಡಿದ್ರು. ಸಂಗೀತ ಸೈನಗಳ ಸಂಗೀತ ಉಂಟು, ಪುಟ್ಟನಗಳ ಸಂಗೀತ ಉಂಟು, ಬಾಲಕ ಜೋಗಲ ಉಂಟು, ಸೈನಗ ಭಜನೆ ಸಂಗೀತ ಧ್ಯಾನ ಸಂಗೀತ ಅಕಾಡೆಮಿದ ನಾದಸ್ವರದ ಎಡ್ಡೆ ಪುದರ್ದಿತ್ತಾರೆ ఒక ನಮ್ಮ ಒಂದಕ್ಕೆ ಎಡ್ಡೆ ಜೀವನದ ಒಂದು ರಿಟೈರ್ಮೆಂಟ್ ಯಾಪ ಲೈಫ್ ಹುಡುಕುವಾಗ ಇಂಚಿನ ಮಾತ ವಿಷಯಗಳು ನಮ್ಮ ಬ್ಯುಸಿ ಆದಿತ್ತಂಡ ನಮ್ಮ ಲೈಫ್ ಭಾರಿ ಶೋಕುಡು ಕ್ಲೀನ್ ಅದು ನೀಟ್ ಅದು ಹೋಗ್ಕೊಂಡು ಇಲ್ಲದ ಗಲಾಟೆ ಮಾತಾಡುವ ಇದೇ ಬರ್ತದೆ
ಮೂರು ಖುಷಿ ಆಗ್ತದೆ ಬೊಕ್ಕ ನನ್ನ ಬೊಕ್ಕ ಈಲ್ ಉಂಡತೆ ಈಲದು ನನ್ನೆಲ್ಲ ಜಾಸ್ತಿ ಇದು ಬೇತ ಇಲ್ಲ ಬೋಲೆ ಇಂಚಿನೈತೆ ಸಂಗೀತದ ಅಕ್ಲ ಒಂಜಿ ಒಂದು ಪುನಃ ಇಲ್ಲು ತುಳಿ ಅಲ್ಪದೊಂದು ವ್ಯವಸ್ಥೆನೇ ಬೇತ ಖುಷಿಯೇ ಬೇತ ಅದೇ ಒಳ್ಳೆ ಪೊಗ್ಗನಕ್ಕೆ ಗೊತ್ತಾಗ ನಾವು ಒಂದೊಂಜಿ ಜಾಗ ಎಡೆ ಒಂದೊಂದು ವೈಬ್ರೇಷನ್ ಒಂದು ಬಂತಾರೆ ಅಂಚ ಕೆಲವರು ಬಂತು ವೈಬ್ರೇಷನ್ ಬಂತು. ಕಾರ್ಯಕ್ರಮದಲ್ಲಿ ಸಮಿತಿಯ ಮಹಿಳಾ ಸದಸ್ಯರು ಹಾಗೂ ಇತರ ಸದಸ್ಯರುಗಳಿಂದ ತಯಾರಿಸಲಾದ ಆಟಿ ತಿಂಗಳಿನಲ್ಲಿ ಸವಿಯುವಂತಹ ವಿವಿಧ ಬಗೆಯ ಖಾದ್ಯಗಳನ್ನು ಸವಿದು ಸಂತಸ ವ್ಯಕ್ತಪಡಿಸಿದರು. ತುಳುನಾಡಿನ ಪಾರಂಪರಿಕ ಹಲವು ವಸ್ತುಗಳು ಮತ್ತು ವಿವಿಧ ದೇಶಗಳ ಹಳೆಯ ನಾಣ್ಯಗಳನ್ನು ಪ್ರದರ್ಶಿಸಲಾಯಿತು. ಈ ವೇಳೆ ತಂಡದ ಸದಸ್ಯರು ಹಾಡು ಮತ್ತು ನೃತ್ಯ ಮಾಡುವ ಮೂಲಕ ಕಾರ್ಯಕ್ರಮಕ್ಕೆ ಇನ್ನಷ್ಟು ಮೆರುಗನ್ನು ನೀಡಿದರು. ಕಾರ್ಯಕ್ರಮದಲ್ಲಿ ಸತೀಶ್ ಇರಾ, ನಾಗೇಶ್, ಗಿರೀಶ್, ಸಂದೀಪ್, ರೇಖಾ ಶೆಣೈ, ಭರತ್ ಕಾಮತ್, ಸ್ವಾತಿ ಶಾನುಭೋಗ್, ಶಾಲಿನಿ, ಕಿಶೋರ್ ಡಿ ಸಿಲ್ವಾ, ಮಮತಾ ಶೆಟ್ಟಿ, ರಾಕೇಶ್ ಶೆಟ್ಟಿ, ರಾಜೇಶ್, ಹರಿ ಶೆಟ್ಟಿ, ಸೂರಜ್, ಪ್ರಕಾಶ್ ಮೊಂತೆರೋ ಮತ್ತು ಸದಸ್ಯರು ಭಾಗವಹಿಸಿದ್ರು. ಕಾರ್ಯಕ್ರಮದಲ್ಲಿ ನಾದಸ್ವರ ಮ್ಯೂಸಿಕ್ನ ಸಂಚಾಲಕಿ ಸುಜಾತಾ ಸುವರ್ಣ, ಗೋಪಾಲಕೃಷ್ಣ, ಗಿರೀಶ್ ಕುಮಾರ್, ಗೋಪಿನಾಥ್ ಶೆಣೈ, ಕಾರ್ಯಕ್ರಮದ ಸಂಯೋಜಕರು ಮತ್ತು ಹಲವಾರು ಗಣ್ಯರು ಉಪಸ್ಥಿತರಿದ್ದರು. ಕಾರ್ಯಕ್ರಮವನ್ನು ಭರತ್ ನಡೆಸಿಕೊಟ್ಟರು. ರವೀಂದ್ರ ನಾಯಕ್ ವಂದನಾರ್ಪಣೆ ನೀಡಿದರು. ಬ್ಯೂರೋ ರಿಪೋರ್ಟ್ V4 ನ್ಯೂಸ್ ಮಂಗಳೂರು.